newstime.kannada.com ವೆಬ್ಸೈಟ್ನ ಲೋಕಾರ್ಪಣೆ ಕಾರ್ಯಕ್ರಮವು ಮಂಗಳೂರು ನಗರದ ಬಲ್ಮಠದಲ್ಲಿರುವ ಸರಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ನಡೆಯಿತು. ಮಂಗಳೂರು ಸ್ಮಾರ್ಟ್ ಸಿಟಿ ಜಿಎಂ ಅರುಣ್ ಪ್ರಭಾ ವೆಬ್ಸೈಟ್ ಅನ್ನು ಲೋಕಾರ್ಪಣೆ ಮಾಡಿ ಶುಭ ಹಾರೈಸಿದರು. ನನ್ನ ಅಣ್ಣ ಇಂಜಿನಿಯರ್, ನನ್ನ ಮಗ ಇಂಜಿನಿಯರ್, ಹಾಗೆ ನನ್ನ ತಂದೆ ಕೂಡ ಇಂಜಿನಿಯರ್, ಅದಲ್ಲದೆ ನನ್ನ ಅಜ್ಜ ಕೂಡ ಇಂಜಿನಿಯರ್, ಹೀಗೆ ಎಲ್ಲರೂ ಸಿವಿಲ್ ಇಂಜಿನಿಯರ್. ಆದರೆ ನನಗೊಂದು ಆಸೆ ಇತ್ತು, ನಾನು ಒಂದು ಜರ್ನಲಿಸ್ಟ್ ಆಗಬೇಕು ಅಂತ. ಯಾಕೆ ಅಂತ ಹೇಳಿದರೆ, ನಮ್ಮ ಈ ಭಾರತದ ಒಂದು ಇತಿಹಾಸದಲ್ಲಿ 1977ರ ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಜರ್ನಲಿಸಮಿಗೆ ಬಂದಂತಹ ಒಂದು ಮಹತ್ವ ಬೇರೆ ಯಾವುದೇ ಕಾಲಘಟ್ಟದಲ್ಲಿ ಬಂದಿರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ನಾನಿದೆ ಸೇಂಟ್ ಅಲೋಸಿಯಸ್ ಕಾಲೇಜಿನಲ್ಲಿ ಓದ್ತಾ ಇದ್ದೆ. ಅವತ್ತಿನ ದಿನದಲ್ಲಿ ಎಲ್ಲರಿಗೂ ಇಡೀ ಭೂಲೋಕಕ್ಕೆ ಪತ್ರಿಕೋದ್ಯಮ ಯಾಕೆ ಇಷ್ಟು ಮಹತ್ವ ಹೊಂದಿದೆ, ಇದನ್ನು ಯಾಕೆ ಫೋರ್ತ್ ಎಸ್ಟೇಟ್ ಅಂತ ಯಾಕೆ ಕರೀತಾರೆ, ಡೆಮೋಕ್ರಸಿಯಲ್ಲಿ ಪತ್ರಿಕೆ ಮಾಧ್ಯಮದಲ್ಲಿ ಯಾಕೆ ಮೋಸ್ಟ್ ಇಂಪಾರ್ಟೆಂಟ್. ಯಾರಾದರೂ ತಪ್ಪು ಮಾಡ್ತಾ ಇದ್ದರೆ ಅದನ್ನು ತೋರಿಸ್ಕೊಡೋದು ಯಾರು ಅಂತ ಹೇಳುವಾಗ ಅದು ಮಾಧ್ಯಮ ಮಾತ್ರ. ನಾವು ಇಲ್ಲಿ ಅಂದರೆ ಸೌತ್ ಕೇಂದ್ರದಲ್ಲಿ ನಾನು ಕಾಲೇಜಿಗೆ ಹೋಗ್ತಾ ಇರುವಾಗ ಎರಡು ಪತ್ರಿಕೆ ಇತ್ತು. ನವಭಾರತ ಅಂತ ಒಂದು ಪತ್ರಿಕೆ, ಉದಯವಾಣಿ ಶುರುವಾಗಿತ್ತು ಮಾತ್ರ. ಅಲ್ಲಿಂದ ಇವತ್ತಿಗೆ ಎಷ್ಟೋ ಪತ್ರಿಕೆಗಳು ಬಂದಿದ್ದಾವೆ. ಎಲ್ಲವೂ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲೆಲ್ಲ ಫೇಮಸ್ ಆಗಿದ್ದಾರೆ. ಇಲ್ಲಿಂದ ಎಷ್ಟೋ ಅತ್ಯುನ್ನತ ಪತ್ರಿಕಾ ವರದಿಗಾರರು ಪತ್ರಿಕೋದ್ಯಮದಲ್ಲಿ ತೊಡಗಿಸಿಕೊಂಡವರೆಲ್ಲ ವರ್ಲ್ಡ್ ಫೇಮಸ್ ಆಗಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯ ಉಪ ಆಯುಕ್ತ ಚಂದ್ರಶೇಖರಯ್ಯ, ನ್ಯೂಸ್ ಟೈಮ್ ವೆಬ್ಸೈಟ್ ಡೆವಲಪರ್ ಜಿಕೆ ಭಟ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಈ ದೀಪ ಹಚ್ಚದಿಂದಾಗೆ ವಿದ್ಯಾರ್ಥಿಗಳಿಂದಲೇ ಇದನ್ನೆಲ್ಲ ಒಂದು ಅವೇರ್ನೆಸ್ ಮೂಡಿಸಿದ್ರೆ ತುಂಬ ಬೆಳಗುತ್ತೆ ಅಂತ. ಅದರಲ್ಲೂ ಹೆಣ್ಮಕ್ಳು ಇನ್ನೂ ಶ್ರದ್ಧೆಯಿಂದ ಮಾಡ್ತಾ ಇರ್ತೀವಿ. ತುಂಬ ನಿಮ್ಮ ಬಗ್ಗೆ ಅಭಿಮಾನ ಅನಿಸುತ್ತೆ. ಹಾಗೆ ಅವತ್ತು ಕಾರ್ಯಕ್ರಮ ಮಾಡಿದ್ರು. ಈಗ 2ನೇ ಕಾರ್ಯಕ್ರಮದಲ್ಲಿ ಕೂಡ ಹಾಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆ ನನಗೆ ನಾನು ವೃತ್ತಿಯಲ್ಲಿ ಇಂಜಿನಿಯರು, ಹಾಗೂ ಪತ್ರಿಕಾ ಭಾಗಕ್ಕೂ ನಮಗೆ ಒಂಥರ ಅವಿನಾಭಾವ ಸಂಬಂಧ. ನಾನು ಮೈಸೂರಿನಲ್ಲ, ಬಟ್ ಒಂದು ಹೆಚ್ಚು ಬೆಂಗಳೂರಿಗೆ ಆಗತ್ತೆ. ಹಾಗೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಪತ್ರಕರ್ತರ ಸಂಘ ಅಂತ ಅಂದರೆ ಇಡೀ ಕರ್ನಾಟಕಕ್ಕೆ ಒಂದು ವಿಶೇಷವಾದ ಸ್ಥಾನವಿದೆ. ಹಾಗಾಗಿ ನಾನು ಅವ್ರು ಕರೆದ್ರು ಕಾರ್ಯಕ್ರಮಕ್ಕೆ, ಬಟ್ ಇಲ್ಲ ಅನ್ನೋಕ್ಕಾಗಲಿಲ್ಲ. ಹಾಗೆ ಆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದು ಬಂದೆ. ಬಟ್ ಈ ಥರ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಹಲವಾರು ಮಾಡ್ತಿರ್ತಾರೆ ಅವರು. ಆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಅವರು ಇವರು ಕೂಡ ಯಶಸ್ಸು ಆಗಲಿ ಅಂತೇಳಿ ಅವರು ಕೂಡ ಶುಭ ಹಾರೈಸಿ ತಮಗೂ ಕೂಡ. ಬೆಳಿಗ್ಗೆ ಎದ್ದ ತಕ್ಷಣವೇ ಮೊಬೈಲ್ ಓಪನ್ ಮಾಡಿದ ತಕ್ಷಣವೇ ನಿಮಗೆ ನ್ಯೂಸ್ಗಳು ನೋಡ್ಬೋದು. ಸೊ ಅಂತ ಇದರಲ್ಲಿ ಇಂಟರ್ನೆಟ್ ನಮ್ಮ ಕೈಯಲ್ಲಿದೆ. ಸೊ ಇಂಟರ್ನೆಟ್ ಈಗ ಕಳೆದು ಟೆಕ್ನಾಲಜಿಯಲ್ಲಿ ನಾವೀಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗಕ್ಕೆ ಹೋಗ್ತಿದ್ದೇವೆ. ನೀವು ಕೇಳಿರ್ಬೋದು, ಚಾಟ್ GPT ಅಂತೆಲ್ಲ ಕೇಳಿರ್ಬೋದು. ಈಗ ಜನರೇಟಿವ್ AI ಎಂಬ ಟೆಕ್ನಾಲಜಿ ಇದೆ. ಈಗ ಎಸ್ಪೆಷಲಿ ಎಲ್ಲ ಫೀಲ್ಡಲ್ಲಿ, ಪ್ರತಿಯೊಂದು ಫೀಲ್ಡಲ್ಲಿ ಸಹ ನನಗೆ ಎಲ್ಲ ಕನ್ನಡ ಪದಗಳಿಗೆ ಉಪಯೋಗ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಉಂಟು, ಕಲಿಸಬೇಕು. ಸೊ ಎಲ್ಲ ಫೀಲ್ಡಲ್ಲಿ ಸಹ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅಪ್ಲಿಕೇಶನ್, ಈಗ ಹೆಲ್ತ್ ಕೇರ್ ತಗೊಳ್ಳಿ, ಮೆಡಿಕಲ್ ಫೀಲ್ಡ್, ಫಾರ್ಮಸಿ, ಇವಾಗ ಪತ್ರಿಕೋದ್ಯಮದಲ್ಲಿ ಸಹ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡ್ಬೋದು. AI ಯೂಸ್ ಮಾಡಿ ನ್ಯೂಸ್ ಆ್ಯಂಕರ್ಗಳು ಆಲ್ರೆಡಿ ಇದ್ದಾರೆ. ಈಗ AI ಯೂಸ್ ಮಾಡಿಕೊಂಡು ನ್ಯೂಸ್ ಆ್ಯಂಕರ್ಗಳನ್ನು ಮಾಡ್ಬೋದು ಅಂತ ನೀವು ಆಲ್ರೆಡಿ ನೋಡಿರ್ಬೋದು. ಸೊ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ನ್ಯೂಸ್ ಕಂಪೋಸ್ ಮಾಡೋದ್ರಲ್ಲಿ ಸಹ ಯೂಸ್ ಮಾಡ್ಬೋದು. ಈಗ ಚಾಟ್ GPTಯಲ್ಲಿ ನೀವು ಒಂದು ನ್ಯೂಸ್ ಕೊಟ್ಟರೆ ಅದನ್ನು ಅರ್ಥಬದ್ಧವಾಗಿ ಹೇಗೆ ಕಂಪೋಸ್ ಮಾಡ್ತಾರೆ ಅದನ್ನು ನಮಗೆ ಕನ್ನಡದಲ್ಲಿ ಸಹ ಮಾಡ್ಬೋದು. ನಾವು ಒಂದು ರೀಸೆಂಟ್ಲಿ ಒಂದು ಪ್ರಾಜೆಕ್ಟ್ ಡೆವಲಪ್ ಮಾಡಿದ್ದೇವೆ ಅದೇ ರೀತಿ ಒಂದು ಸ್ಟೂಡೆಂಟ್ಗಳಿಗೆ ಸಹ. ಸೊ ಈಗ ಫೋಟೋ, ನಿಮಗೆ ಒಂದು ವೇಳೆ ಒಂದು ಫೋಟೋ ಸಿಗಲಿಲ್ಲ, ಆ ಫೋಟೋ ನೀವು ಜನರೇಟ್ ಮಾಡಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ಜನರೇಟ್ ಮಾಡ್ಬೋದು. ಫೋಟೋವನ್ನು ಎಡಿಟ್ ಸಹ ಮಾಡ್ಬೋದು. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ತುಂಬ ರೀತಿಯ ಫ್ಯೂಚರ್ ಇದೆ ನಿಮಗೆ. ಸೊ ಪತ್ರಿಕೋದ್ಯಮ ಅಂತ ಹೇಳಿದರೆ, ಈಗ ನೀವು ಒಂದು ಕರೆಕ್ಟಾದ ಪತ್ರಿಕೋದ್ಯಮ ಆಗಬೇಕಿದ್ರೆ ತಂತ್ರಜ್ಞಾನದ ಜ್ಞಾನ ಸಹ ನಿಮಗೆ ಬೇಕು. ಈಗ ಒಂದು ಫೋಟೋ ಬಂದರೆ ಅದನ್ನು ಎಡಿಟ್ ಮಾಡೋದು ಹೇಗೆ, ಫೋಟೋಶಾಪ್ ಅಂತ ಟೂಲ್ಗಳ ಯೂಸ್ ಹೇಗೆ ಮಾಡೋದು, ನ್ಯೂಸನ್ನು ಕಂಪೋಸ್ ಮಾಡಲಿಕ್ಕೆ ತುಂಬ ಸಾಫ್ಟ್ವೇರ್ಗಳಿದೆ. ಸೊ ಎಲ್ಲ
ಫೀಲ್ಡಲ್ಲಿ ಸಹ ಟೆಕ್ನಾಲಜಿ ಇದೆ. ಇವತ್ತು ಪತ್ರಿಕೋದ್ಯಮದಲ್ಲಿ ಸಹ ನೀವು ಕಲಿಬೇಕಾಗ್ತದೆ. ನೀವು ಪತ್ರಿಕೋದ್ಯಮ ವಿದ್ಯಾರ್ಥಿಗಳನ್ನು ನೋಡ್ಕೊಳ್ತೇನೆ, ಸೊ ನೀವು ಅದನ್ನು ಮಾಡಬೇಕಾಗ್ತದೆ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಿಮಗೆ ಹಲವು ಫೇಕ್ ನ್ಯೂಸ್ಗಳು ಬರ್ತದೆ, ಅದನ್ನು ಹೇಗೆ ಫಿಲ್ಟರ್ ಮಾಡೋದು ಅದನ್ನು ಸಹ ನೀವು ಕಲಿಬೇಕಾಗ್ತದೆ. ಸೊ ಇದಕ್ಕೆಲ್ಲ ತಂತ್ರಜ್ಞಾನಗಳಿವೆ. ಸೊ ನೀವು ಅದಕ್ಕೋಸ್ಕರ ಸಪ್ರೇಟ್ ಒಂದು ಸೆಮಿನಾರ್ ಮಾಡೋದು ಸಹ ಆಗ್ಬೋದು. ತಂತ್ರಜ್ಞಾನದ ಉಪಯೋಗ ಪತ್ರಿಕೋದ್ಯಮದಲ್ಲಿ ಅಂತೇಳಿ ಒಂದು ವಿಷಯದಲ್ಲಿ ಬೇಕಿದ್ರೆ ಒಂದು ಸೆಮಿನಾರೇ ಮಾಡ್ಬೋದು, ಅಷ್ಟು ವಿಷಯಗಳಿದೆ ಅದರಲ್ಲಿ. ಹಿರಿಯ ವರದಿಗಾರರು ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷರಾದ ಪಿ.ಬಿ. ಹರೀಶ್ ರೈ ಮಾಧ್ಯಮದ ವರದಿಗಾರಿಕೆ ಬಗ್ಗೆ ಮಾಹಿತಿ ನೀಡಿದರು. ನಿಮಗೆ 1 ಗಂಟೆ 2 ಗಂಟೆ ಅಷ್ಟು ಓದಿನಂಥ ಒಂದು ಜ್ಞಾನ ನಿಮಗೆ ಅದರಿಂದ ವೃದ್ಧಿ ಆಗ್ತದೆ. ಹಾಗಾಗಿ ಪತ್ರಿಕೆಯನ್ನು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳುವುದು ಸಮಯದ ಇತಿಮಿತಿಯೊಳಗೆ ಕೂಡ ಹಬ್ಬದ ವಾತಾವರಣದಲ್ಲಿ ಇನ್ನೊಮ್ಮೆ ಸಂದರ್ಭ ಸಿಕ್ಕಾಗ ನಿಮಗೆ ಹೇಗೆ ವರದಿಗಾರಿಕೆ ಮಾಡಬೇಕು, ಇನ್ನೇನು ಆ ಮಾಧ್ಯಮದ ತುಂಬ ಕುತೂಹಲಕರವಾದ ನಮ್ಮ ಜೀವನದ ಅನುಭವಗಳಿದೆ, ಆ ಎಲ್ಲ ಅಂಶಗಳನ್ನ ನಿಮ್ಮ ಮುಂದೆ ಯಾವುದಾದ್ರೂ ಅವಕಾಶ ಸಿಕ್ಕಿದ್ರೆ ಮಾತಾಡ್ತೇವೆ ಅಂತ ಹೇಳುವ ಒಂದು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕೋಶಾಧಿಕಾರಿ, ವಾರ್ತಾಭಾರತಿ ದಿನಪತ್ರಿಕೆಯ ಮುಖ್ಯ ವರದಿಗಾರರಾದ ಪುಷ್ಪರಾಜ್ ಬಿಎಂ ವಿದ್ಯಾರ್ಥಿಗಳಿಗೆ ಮಾಧ್ಯಮ ಮಾಹಿತಿ ಕಾರ್ಯಾಗಾರ ಹಾಗೂ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಸಿಕೊಟ್ಟರು. ನಿಮ್ಮಲ್ಲಿ ಸಹ ಮುಂದೆ ಪತ್ರಕರ್ತರಾಗಬಹುದು ಅನ್ನುವಂಥ ಒಂದು ಸಂಗತಿಯನ್ನು ನಿಮ್ಮ ತಲೆಗಳಿಗೆ ಬಿಟ್ಟೇ ನಾನು ಒಂದೆರಡು ಮಾತುಗಳನ್ನು ನಿಮ್ಮೊಳಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಕಾಲೇಜಿನ ಎದುರು ಒಂದು ಸಂಸ್ಥೆ ಇದೆ. ಈ ಜಿಲ್ಲೆಯಲ್ಲಿ ಪ್ರಥಮವಾಗಿ ಕನ್ನಡ ಪತ್ರಿಕೆ ಆರಂಭ ಆದಂತಹ ಸಂಸ್ಥೆ ಹರ್ಮನ್ ಮೊಗ್ಲಿಂಗ್ ಅಂತ ಕೇಳಿರ್ಬೋದು ನೀವು. ಮಂಗಳೂರ ಸಮಾಚಾರ ಅಂತೇಳಿ ಕನ್ನಡದ ಪ್ರಥಮ ಪತ್ರಿಕೆ 1841 ಜುಲೈ 1ಕ್ಕೆ ಆರಂಭ ಆದಂಥ ಪತ್ರಿಕೆ. ಆ ಪತ್ರಿಕೆಯ ಇತಿಹಾಸವನ್ನು ಕೇಳಿದಾಗ ನಮಗೆ ಪತ್ರಿಕೆಗಳು ಯಾಕೆ ಬೇಕು ಅಂತ ಗೊತ್ತಾಗುತ್ತೆ. ಯಾವ ಕಾರಣಕ್ಕಾಗಿ ಆ ಪತ್ರಿಕೆ ಆರಂಭ ಆಯಿತು ಅನ್ನೋದನ್ನು ತಿಳಿದುಕೊಳ್ಳಿ. ಪತ್ರಿಕೆಗಳು ಇಲ್ಲದೇ ಇದ್ದಾಗ, ಓದುವರ ಇಲ್ಲದೇ ಇದ್ದಂತಹ ಜನ ಸುದ್ದಿಯನ್ನು ತಿಳ್ಕೊಳ್ಳುವುದಿಲ್ವಾ? ಪತ್ರಿಕೆಗಳು ಇಲ್ಲದೇ ಇದೆ. ನಿಮಗೆ ಪತ್ರಿಕೆ ಬರುತ್ತಿಲ್ಲ, ರೇಡಿಯೋ ಇಲ್ಲ, ಮನೆಯಲ್ಲಿ ಕೆಲವರಿಗೆ ಓದುವಾಗ ಇಲ್ಲ ಅಂತ ತಿಳ್ಕೊಳ್ಳಿ. ನೀವು ಹೇಗೆ ಸುದ್ದಿ ತಿಳ್ಕೊಳ್ತೀರಿ? ಹೇಗೆ? ಕೇಳ್ತಾ ಇಲ್ಲ. ಟಿವಿ ಇಲ್ಲ ಅಂತ ತಿಳ್ಕೊಳ್ಳಿ. ನಾವು ಬಹಳ ಹಿಂದೆ ಹೋಗೋಣ, 1841ಕ್ಕಿಂತಲೂ ಹಿಂದೆ. ಹೇಗೆ? ಗುಡ್. ನೀವು ಹೇಳಿದಂತಿದೆ ಉತ್ತರ. ಗಾಳಿ ಮಾತು ಅಥವಾ ಬಾಯಿಂದ ಬಾಯಿಗೆ. ಇವತ್ತು ನಮ್ಮ ತುಳು ಭಾಷೆ ಅಲ್ವಾ, ಇವತ್ತಿನ ಇಷ್ಟವರೆಗೆ ಸಹ ಅದಕ್ಕೆ ಲಿಪಿ ಇಲ್ಲ ಅಂತ ಹೇಳಿದ್ರು, ಈಗ ಅದಕ್ಕೆ ಲಿಪಿ ಇದೆ ಅಂತ ತಿಳಿದುಕೊಂಡು ಅದನ್ನು ಶಾಲೆಯಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆ ಭಾಷೆ ಹೇಗೆ ಉಳಿದು ಬಾಯಿಂದ ಬಾಯಿಗೆ. ಲಿಪಿ ಇಲ್ಲದಂತಹ ಒಂದು ಭಾಷೆ ಬಾಯಿಂದ ಬಾಯಿಗೆ ಅಥವಾ ಮಾತಿನ ಮುಖಾಂತರ, ಸಂವಾದದ ಮುಖಾಂತರ, ಡೈಲಾಗ್ ಮುಖಾಂತರ ನಮ್ಮ ಮಧ್ಯೆ ಉಳಿದುಕೊಂಡಿದೆ. ಹಾಗೆಯೇ ಸುದ್ದಿ ಸಹ ಬೇರೆ ಬೇರೆ ಕಾರಣಗಳಿಂದ ಅದಕ್ಕೆ ಗಾಳಿ ಸುದ್ದಿ ಅಂತ ಹೇಳ್ಬೋದು. ಗಾಳಿ ಸುದ್ದಿಯಲ್ಲಿ ಗಾಳಿಯಲ್ಲಿ ಹರಡುವುದಲ್ಲ, ಮಾತಿನಿಂದ ಒಬ್ಬರ ಮುಖಾಂತರ ಇನ್ನೊಬ್ಬರಿಗೆ ಸಂವಹನದ ಮುಖಾಂತರ ಸುದ್ದಿ ಬೆಳೆದು ಬಂದಿದೆ. ಆದರೆ ಅದರಲ್ಲಿರುವ ದೋಷಗಳಿಂದಾಗಿಯೇ ಒಂದು ಪತ್ರಿಕೆ ಹುಟ್ಟಿಕೊಳ್ಳುತ್ತದೆ. ಮಂಗಳೂರ ಸಮಾಚಾರದ ಪ್ರಥಮ ಪತ್ರಿಕೆಯಲ್ಲಿ ಅದರ ಸಂಪಾದಕರು ಅದನ್ನು ಪ್ರಸ್ತಾಪ ಮಾಡ್ತಾರೆ. ಬೆಳಗ್ಗೆ ಅಂದರೆ ಇಲ್ಲಿ ಹೋಗಿರುವಂತೆ ಹುಲಿ ಹೋಗಿತು ಅಂತ ಹೇಳುವಂತ ಮಾತು ಅದು ನಮ್ಮ ಮಧ್ಯೆ ಇದೆ. ಅದರಿಂದ ಕೆಲವು ಗಲಾಟೆಗಳಾದಂಥದ್ದು ಇದೆ. ಈ ತೊಂದರೆಗಳನ್ನೆಲ್ಲ ತಪ್ಪಿಸಲಿಕ್ಕೆ ಒಂದು ಅಥೆಂಟಿಕ್ ಆದಂಥ, ಒಂದು ಸಮರ್ಪಕವಾದಂಥ, ನಿರ್ದಿಷ್ಟವಾದಂಥ ಹೀಗೆ ಇದನ್ನಿಷ್ಟ ಮುಂದೆ ಹೇಳ್ತಿರಲ್ಲ ಹಾಗೆ ಇದು ಹೀಗೇನೆ ಹೇಳಲಿಕ್ಕೆ ಒಂದು ಸರಿಯಾದಂಥ ಒಂದು ಸ್ಪೇಸ್ ಬೇಕಾಗಿದೆ. ಅದಕ್ಕೆ ಮಾಧ್ಯಮ ಆರಂಭ ಆಯಿತು. ನಾವು ಮಂಗಳೂರ ಸಮಾಚಾರವನ್ನು ಆ ಕಾರಣಕ್ಕಾಗಿ ಆರಂಭಿಸಿದ್ದೇವೆ ಹೇಳ್ತಾರೆ. ಮತ್ತು ಬೇರೆ ಕಾರಣಗಳಿದೆ. ಕ್ರಿಶ್ಚಿಯನ್ ಮಿಷನರಿಗಳು ಈ ದೇಶಕ್ಕೆ ಬಂದಾಗ ಧಾರ್ಮಿಕ ಪ್ರಚಾರ ಮಾಡುವಂಥ ಒಂದು ಉದ್ದೇಶ ಆಗಿದೆ. ಅವರ ಮಿಷನರಿಯ ಸಂದೇಶವನ್ನು ಇತರಿಗೆ ತಲುಪಿಸುವಂಥದ್ದು ಒಂದು ಉದ್ದೇಶ ಆಗಿದೆ. ಹಾಗೆ ನೀವು
ದೇಶದ ಚರಿತ್ರೆಯನ್ನು ತೆಗೆದುಕೊಂಡ್ರೆ 1780ರಲ್ಲಿ ಜೇಮ್ಸ್ ಆಗಸ್ಟ್ ಹಿಕ್ಕಿಯಸ್ ಬೆಂಗಾಲ್ ಗಜೆಟ್ ಅನ್ನು ಭಾರತದಲ್ಲಿ ಆರಂಭ ಮಾಡ್ತಾರೆ. ಅದು ವಾರಪತ್ರಿಕೆಯಾಗಿರ್ತದೆ. ಅದು ದೇಶದ ಪ್ರಥಮ ಪತ್ರಿಕೆ ಮಾತ್ರ ಅಲ್ಲ, ಏಷ್ಯಾ ಖಂಡದ ಪ್ರಥಮ ಪತ್ರಿಕೆ. ಆ ಪತ್ರಿಕೆಯಲ್ಲಿ ಎಲ್ಲ ವಿಷಯಗಳು ಬರ್ತಾ ಇತ್ತು. ಕೊನೆಗೆ ಆಡಳಿತ ಮಾಡ್ತಾ ಇದ್ದಂಥ ಬ್ರಿಟಿಷ್ ಗವರ್ಮೆಂಟ್ನ ಬಗ್ಗೆ ಬರೀಲಿಕ್ಕೆ ಆರಂಭ ಮಾಡಿತು. ಬ್ರಿಟಿಷ್ನ ರಾಣಿ ಆಡಳಿತ ಅಂತೆ ಅದರಲ್ಲಿರುವಂತಹ ತಪ್ಪುಗಳನ್ನು ಕಂಡುಹಿಡಿಯಲಿಕ್ಕೆ ಆರಂಭ ಮಾಡಿದ್ರು. ಪತ್ರಿಕೆಯಲ್ಲಿ ಬರೀಲಿಕ್ಕೆ ಶುರು ಮಾಡಿದ್ರು. ಬಂದದ್ದು ವ್ಯಾಪಾರಿಯಾಗಿ ಬಂದಿದಂಥ ಅಗತ್ಯ ಈ ರೀತಿಯಾಗಿ ಬರೀಲಿಕ್ಕೆ ಆರಂಭ ಆದಾಗ ಸರ್ಕಾರಕ್ಕೆ ಸ್ವಲ್ಪ ಮುಜುಗರ ಆರಂಭ ಆಯಿತು. ಏನ್ ಮಾಡ್ತಾರೆ, ಆಗಸ್ಟ್ ಹಿಕ್ಕಿಯ ಆ ಬೆಂಗಾಲ್ ಗಜೆಟ್ ಅನ್ನು ಮುಚ್ಚಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾನು ಈ ವಿಷಯವನ್ನು ನಿಮ್ಮ ಮುಂದೆ ಯಾಕೆ ಇಟ್ಟಿದ್ದೇನೆ ಅಂದ್ರೆ, ಪತ್ರಿಕೆಗಳು ಆರಂಭವಾದಂಥ ಚರಿತ್ರೆಯ ಕಾಲದಿಂದಲೂ ಇಂಥದ್ದು ನಡೀತಾ ಇತ್ತು. ಇವತ್ತಿನ ಸರ್ಕಾರದ ವಿರುದ್ಧ ಇರುವ ಪತ್ರಿಕೆಗಳು ಬಂದರೆ ಅದರ ಬಾಯಿ ಮುಚ್ಚಿಸಲಿಕ್ಕೆ ಪ್ರಯತ್ನಗಳು ನಡೀತಾ ಇದೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನೀವು ಗಮನಿಸಿರ್ಬೋದು, ಪತ್ರಿಕೆಗಳ ಮೇಲೆ ನಿರ್ಬಂಧಗಳನ್ನು ಹೇರಲಾಗಿದೆ. ಅದನ್ನು ಪ್ರತಿಭಟಿಸಿ ಕೆಲವು ಆಂಗ್ಲ ಪತ್ರಿಕೆಗಳು ಸಂಪಾದಕೀಯ ಪುಟವನ್ನು ಸಂಪೂರ್ಣವಾಗಿ ಕಾಲಿಬಿಟ್ಟು, ಏಕೆಂದರೆ ತಮ್ಮ ಪ್ರತಿರೋಧ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಜೆ ಕಾರ್ಯಕ್ರಮದ ಪ್ರಸ್ತಾವನೆಗೈದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪ ಪ್ರಾಂಶುಪಾಲೆ ಮಂಜುಳಾ ಮಲ್ಯ, ರೋಟರಿ ಕ್ಲಬ್ನ ರೋಟಾರಿಯನ್ ಬ್ರಿಯಾನ್ ಪಿಂಟೋ ಮತ್ತಿತರರು ಉಪಸ್ಥಿತರಿದ್ದರು. ಸಂಘದ ಉಪಾಧ್ಯಕ್ಷರಾದ ಭಾಸ್ಕರ್ ಕಟ್ಟ ಕಾರ್ಯಕ್ರಮ ನಿರ್ವಹಿಸಿದರು. ಕಾಲೇಜಿನ ವಿದ್ಯಾರ್ಥಿನಿಯರು ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ನ್ಯೂಸ್ ಟೈಮ್ ಕನ್ನಡ ಜೊತೆ ಹಂಚಿಕೊಂಡರು. We are students from Government First Grade College for Women, Balmata, Mangalore. I am very thankful for South Canara media personnel for organizing this program. I wish for more programs to interact with the students. ನನಗೆ ಈ ಪ್ರೋಗ್ರಾಮಿಂದ ತುಂಬ ಅಂದರೆ ನಮಗೆ ಈ ಮಾಧ್ಯಮ ಬಗ್ಗೆ ಕೆಲವು ಗೊತ್ತಿರಲಿಲ್ಲ ವಿಷಯ. ನಮಗೆ ಇದರಿಂದ ಸ್ವಲ್ಪ ನಾಲೆಜ್ ಸಿಕ್ಕಿದೆ. ಹಾಗೂ ನಮಗೆ ಅದನ್ನು ನಾವು ಹೇಗೆ ನಾವು ಹೀಗೆ ಯೂಸ್ ಮಾಡ್ಕೊಳ್ಬೋದು ನಮಗೆ, ಹಾಗೂ ಅದರಿಂದ ಯಾವುದೆಲ್ಲ ನಮಗೆ ಉಪಯೋಗ ಇದೆ ಅಂತ ಗೊತ್ತಾಯಿತು. ಹೊಸದಾಗಿ ಇವರು ವೆಬ್ಸೈಟ್ www.kannada.in ವೆಬ್ಸೈಟ್ ಇದು ಲಾಂಚ್ ಮಾಡಿದ್ದಾರೆ. ಇದು ಕರ್ನಾಟಕದಾದ್ಯಂತ ಎಲ್ಲರಿಗೂ ಬೇಗ ತಲುಪಲಿ. ಎಲ್ಲರೂ ಆದಷ್ಟು ಪತ್ರಿಕೆಗಳನ್ನು ಓದಿ ಹೆಚ್ಚು ನಾಲೆಜನ್ನು ತಿಳಿದುಕೊಳ್ಳಲಿ. ಏನೆಲ್ಲ ಕರ್ನಾಟಕದಲ್ಲಿ ಏನೆಲ್ಲ ಆಗ್ತಾ ಇದೆ ಹಾಗೂ ವಿದೇಶದಲ್ಲಿ ಏನೆಲ್ಲ ಆಗ್ತಾ ಇದೆ ಅದನ್ನು ತಿಳಿದುಕೊಳ್ಳಲು ಇರುವ ಒಂದೇ ಒಂದು ಮಾಧ್ಯಮ ಅಂದರೆ ಅದು ಪತ್ರಿಕೆ ಮಾತ್ರ. ಸೊ ಎಲ್ಲರೂ ಆದಷ್ಟು ಈ ವೆಬ್ಸೈಟ್ನ ಸದುಪಯೋಗ ಮಾಡಿ ಅಂತ.